ಅದು 2019 ಭಾರತದಲ್ಲಿ ಜನರಲ್ ಇಲೆಕ್ಷನ್ ಸಮಯ. ಆ ಸಮಯದಲ್ಲಿ ಮಂಡ್ಯ ಇಡೀ ಇಂಡಿಯಾದ ಗಮನವನ್ನೇ ಸೆಳೆದಿತ್ತು ಅಂದರೆ ತಪ್ಪಾಗಲಾರದು. ಕಾರಣ ಇಲೆಕ್ಷನ್ ಸಮಯದಲ್ಲಿ ಒಂದು ಡೈಲಾಗ್ ಭಾರತಾದ್ಯಂತ ವೈರಲ್ ಆಗಿ ಹೋಗಿತ್ತು. ಹೌದು, ಅದುವೇ ನಿಖಿಲ್ ಎಲ್ಲಿದ್ಯಪ್ಪ. ನಿಖಿಲ್ ಎಲ್ಲೋ ಕಾಣ್ತಾ ಇಲ್ಲ. ನಿಖಿಲ್ ಎಲ್ಲಿದ್ಯಪ್ಪ? ನಿಖಿಲ್ ನಿಮ್ಮನ್ನ ನಮ್ಮ ತಾತನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಜನಗಳ ಮಧ್ಯೆ ಇದ್ದೀನಿ ಅಪ್ಪ. ನಿಖಿಲ್ ಕುಮಾರಸ್ವಾಮಿ ಈ ಒಂದು ಡೈಲಾಗ್ ನಿಂದಲೇ ಭಾರತಾದ್ಯಂತ ಫೇಮಸ್ ಆಗಿ ಹೋಗಿದ್ದರು. ನಿಖಿಲ್ ಕುಮಾರಸ್ವಾಮಿ ಒಬ್ಬ ನಟ ಮತ್ತು ರಾಜಕಾರಣಿ. ನಿಖಿಲ್ ಕುಮಾರಸ್ವಾಮಿ ಕನ್ನಡದ ಖ್ಯಾತ ಚಿತ್ರ ನಿರ್ಮಾಪಕ ಮತ್ತು ಜನಪ್ರಿಯ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಏಕೈಕ ಪುತ್ರ ಮತ್ತು ಭಾರತದ ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಮೊಮ್ಮಗ. ನಿಖಿಲ್ ಕುಮಾರಸ್ವಾಮಿ ಹುಟ್ಟಿದ್ದು ಜನವರಿ 22, 1988ರಂದು ಬೆಂಗಳೂರಿನಲ್ಲಿ. ತಾಯಿ ಅನಿತಾ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಜನಿಸಿದಾಗ HD ಕುಮಾರಸ್ವಾಮಿ ಆಗ ಇನ್ನೂ ಸಿನಿಮಾ ರಂಗದಲ್ಲಿದ್ದರು. ಅವರು ಆಗ ಸಿನಿಮಾ ವಿತರಣೆ ಮತ್ತು ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ನಂತರ ಅವರು ರಾಜಕೀಯ ಬಂದಿರೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ನಿಜ ಹೇಳಬೇಕೆಂದರೆ ನಿಖಿಲ್ ಕುಮಾರಸ್ವಾಮಿ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಎಂದೇ ಕರೆಯಬಹುದು. ಹೌದು, ನಿಖಿಲ್ ಹುಟ್ಟಿದಾಗಲೇ ಅವರ ತಂದೆ ಕುಮಾರಸ್ವಾಮಿ ಆಗರ್ಭ ಶ್ರೀಮಂತರಾಗಿದ್ದರು. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿಯ ಪ್ರಾಥಮಿಕ, ಪ್ರೌಢ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ನಡೆದಿತ್ತು. ಮುಂದೆ ಅವರು ಕೊಯಮತ್ತೂರಿನ ಪೆರಿಯಾರ್ ವಿಶ್ವವಿದ್ಯಾಲಯದಿಂದ ಬಿಸಿನೆಸ್ ಬ್ಯಾಚುಲರ್ ಪದವಿಯನ್ನ ಪಡೆದು ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿದ್ದಾರೆ. ಕುಮಾರಸ್ವಾಮಿಗೆ ಮೊದಲಿನಿಂದಲೂ ತಮ್ಮ ಮಗನನ್ನ ಹೀರೋ ಮಾಡಬೇಕೆಂಬ ಮಹದಾಸೆ ಇತ್ತು. ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಾಯಕ ನಟನನ್ನ ಪರಿಚಯಿಸಬೇಕೆಂದು ಅವರ ಕನಸಾಗಿತ್ತು. ಕಾರಣ ಅವರಿಗೆ ಸಿನಿಮಾ ಅನ್ನೋ ಹುಚ್ಚು ಆಗಲೇ ಇತ್ತು. ಆದ್ರೆ ಕಾಲೇಜು ಓದುವಾಗ ನಿಖಿಲ್ ಕುಮಾರಸ್ವಾಮಿ ತಮ್ಮ ಡಯಟ್ ಮೇಲೆ ಕಂಟ್ರೋಲ್ ಇರದೆ ಸಿಕ್ಕಾಪಟ್ಟೆ ದಪ್ಪ ಇದ್ದರು. ಆದ್ರೆ ಅನಿತಾ ಕುಮಾರಸ್ವಾಮಿಗೆ ನಿಖಿಲ್ ಸಿನಿಮಾ ಇಂಡಸ್ಟ್ರಿಗೆ ಬರುವುದು ಸ್ವಲ್ಪವೂ ಇಷ್ಟ ಇರಲಿಲ್ಲ. ಕಾರಣ ಕುಮಾರಸ್ವಾಮಿ ಮತ್ತು ರಾಧಿಕಾ ಮದುವೆಯ ಬಗ್ಗೆ ಚರ್ಚೆ ಆಗ ತುಂಬಾನೇ ನಡೆದಿತ್ತು. ಹೀಗಾಗಿ ನಿಖಿಲ್ ಅವರನ್ನ ಸಿನಿಮಾದಿಂದ ದೂರ ಇಡಬೇಕೆಂದು ಬಯಸಿದ್ದರು. ಕಾರಣ ಹೆಚ್ಚು ಕಮ್ಮಿ ಆದ್ರೆ ಹುಡುಗ ಕೂಡ ಇಲ್ಲಿ ಯಾರೋ ಹೀರೋಯಿನ್ ಜೊತೆ ಓಡಿ ಹೋಗಬಹುದೆಂದು. ಹೀಗಾಗಿ ಅವರು ಮಗನ ಬಗ್ಗೆ ತುಂಬಾನೇ ಪೊಸೆಸಿವ್ ಆಗಿದ್ದರು. ಆದ್ರೆ ತಂದೆ ಕುಮಾರಸ್ವಾಮಿಯ ಕನಸಿನಂತೆ ನಿಖಿಲ್ ಅವರನ್ನ ಹೀರೋ ಮಾಡಬೇಕೆಂದು, ಒಂದು ಚಿತ್ರ ನಿರ್ಮಾಣ ಮಾಡಬೇಕೆಂದು ಕುಮಾರಸ್ವಾಮಿ ಬಯಸಿದಾಗ ನಿಖಿಲ್ ಕುಮಾರಸ್ವಾಮಿ ಕೂಡ ಅದಕ್ಕೆ ಸ್ಪಂದಿಸುತ್ತಾರೆ. ನಿಖಿಲ್ ಕುಮಾರಸ್ವಾಮಿಗೆ ಹಿಂದಿಯ ಋತಿಕ್ ರೋಷನ್ ಅಂದ್ರೆ ತುಂಬಾ ಇಷ್ಟವಂತೆ. ಹೀಗಾಗಿ ಅವರಂತೆ ಡಾನ್ಸ್ ಮಾಡಲು ಹಾಗೂ ಅವರ ಹಾಗೆ ಬಾಡಿ ಬಿಲ್ಡ್ ಮಾಡಲು ಮುಂದಾಗುತ್ತಾರೆ. ಹೀಗಾಗಿ ದಿನ ರಾತ್ರಿ ಎಲ್ಲ ಒಬ್ಬ ಟ್ರೈನರ್ ಮೂಲಕ ಜಿಮ್ ನಲ್ಲಿ ಕೊಬ್ಬನ್ನ ಇಳಿಸಲು ಮತ್ತು ಬಾಡಿ ಬಿಲ್ಡ್ ಮಾಡಲು ಕಷ್ಟಪಡುತ್ತಾರೆ. 1 ವರ್ಷ ಬಳಿಕ ಅವರು ಜಾಗ್ವರ್ ಚಿತ್ರಕ್ಕೆ ರೆಡಿಯಾಗುತ್ತಾರೆ. ಈ ಚಿತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ದೀಪ್ತಿ ಪ್ರಮುಖ ಪಾತ್ರದಲ್ಲಿದ್ದರು. ಜೊತೆಗೆ ಜಗಪತಿ ಬಾಬು, ರಮ್ಯಾ ಕೃಷ್ಣನ್, ಸಂಪತ್ ರಾಜ್, ಆದಿತ್ಯ ಮೆನನ್, ರವಿ ಕಾಳೆ ಇನ್ನೂ ಹಲವಾರು ಒಳ್ಳೆಯ ನಟರು ಪೋಷಕ ಪಾತ್ರದಲ್ಲಿ ನಟಿಸಿದ್ದಾರೆ. ಜಾಗ್ವರ್ ಚಿತ್ರ ಅಕ್ಟೋಬರ್ 6, 2016ರಂದು ವಿಶ್ವಾದ್ಯಂತ ಬಿಡುಗಡೆಯಾಗುತ್ತದೆ ಮತ್ತು ಈ ಚಿತ್ರ ಸೂಪರ್ ಹಿಟ್ ಕೂಡ ಆಗುತ್ತದೆ. ಈ ಚಿತ್ರವನ್ನ ಕನ್ನಡ ಮತ್ತು ತೆಲುಗಿನಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇದರ ಬಜೆಟ್ ಬರೋಬ್ಬರಿ 20 ಕೋಟಿ ಆಗಿತ್ತು ಮತ್ತು ಹಾಕಿದ ದುಡ್ಡು ಕೂಡ ಈ ಚಿತ್ರಕ್ಕೆ ವಾಪಸ್ಸು ಬಂದಿತ್ತು ಎಂದು ಸಿನಿಮಾ ಪಂಡಿತರು ಹೇಳುತ್ತಾರೆ. ನಂತರ 2019ರಲ್ಲಿ ಎ ಹರ್ಷ ನಿರ್ದೇಶನದಲ್ಲಿ ಮೂಡಿ ಬಂದ ಕೌಟುಂಬಿಕ ಚಿತ್ರ ಸೀತಾರಾಮ್ ಕಲ್ಯಾಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ರಚಿತಾ ರಾಮ್ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಾರೆ. ಈ ಚಿತ್ರದ ಹಾಡುಗಳು ಕೂಡ ತುಂಬಾನೇ ಸೂಪರ್ ಹಿಟ್ ಆಗಿದ್ದವು. ಈ ಚಿತ್ರದಲ್ಲಿ ರಚಿತಾ ರಾಮ್ ಜೊತೆ ನಟಿಸುವಾಗ ಇವರಿಬ್ಬರ ನಡುವೆ ಒಳ್ಳೆಯ ಸ್ನೇಹ ಆಗಿತ್ತು. ಗಾಂಧಿನಗರದ ಗಾಸಿಪ್ ಸುದ್ದಿಯ ಪ್ರಕಾರ ನಿಖಿಲ್ ಕುಮಾರಸ್ವಾಮಿಗೆ ರಚಿತಾ ರಾಮ್ ಮೇಲೆ ಲವ್ ಆಗಿತ್ತು ಎನ್ನುವ ಮಾತುಗಳು ಕೂಡ ಕೇಳಿ ಬಂದಿದ್ದವು. ಇನ್ನೇನು ಇಬ್ಬರು ಮದುವೆ ಆಗುತ್ತಾರೆ ಅನ್ನೋ ಮಟ್ಟಿಗೆ ಗಾಂಧಿನಗರದಲ್ಲಿ ಸುದ್ದಿ ಹರಿದಾಡಿತ್ತು. ಹಾಗೇನಾದ್ರೂ ಆಗಿದ್ದರೆ ರಚಿತಾ ರಾಮ್ ನಿಖಿಲ್ ಕುಮಾರಸ್ವಾಮಿಯ ಮೊದಲ ಹೆಂಡತಿಯಾಗುತ್ತಿದ್ದರು. ಆದ್ರೆ ಇಬ್ಬರನ್ನು ಇದರ ಬಗ್ಗೆ ಕೇಳಿದಾಗ ನಿಖಿಲ್ ಕುಮಾರಸ್ವಾಮಿ ಆಗಲಿ ಮತ್ತು ರಚಿತಾ ರಾಮ್ ಆಗಲಿ ಅವರಿಬ್ಬರು ಹೇಳಿದ್ದು ಅಷ್ಟೇ, ವಿ ಆರ್ ಜಸ್ಟ್ ಫ್ರೆಂಡ್ ಅನ್ನೋ ಮಾತು. ಮುಂದೆ 2019ರಲ್ಲಿ ತೆರೆಕಂಡ ಮುನಿರತ್ನ ನಿರ್ಮಾಣದ ದರ್ಶನ್ ನಟನೆಯ ಅದ್ದೂರಿ ಪೌರಾಣಿಕ ಚಿತ್ರ ಕುರುಕ್ಷೇತ್ರದಲ್ಲಿ ಅಭಿಮನ್ಯ ಪಾತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಾಣಿಸಿಕೊಳ್ಳುತ್ತಾರೆ.
ನಿಖಿಲ್ ಕುಮಾರಸ್ವಾಮಿ ಮದುವೆಗಳ ಬಗ್ಗೆ ಹಲವಾರು ವಿಚಾರಗಳು ಆಗಾಗ ಸುದ್ದಿಯಲ್ಲಿ ಬರುತ್ತಿದ್ದವು. ಒಂದು ಮಾಹಿತಿಯ ಪ್ರಕಾರ ಕಾಲೇಜು ದಿನಗಳಲ್ಲಿಯೇ ಸಿನಿಮಾಕ್ಕೆ ಬರುವ ಮುಂಚೆಯೇ ನಿಖಿಲ್ ಕುಮಾರಸ್ವಾಮಿಗೆ ಪ್ರೀತಿ ಗೌಡ ಅನ್ನುವ ಒಬ್ಬ ಸುಂದರ ಯುವತಿಯೊಡನೆ ಲವ್ ಅಲ್ಲಿ ಇದ್ದರು ಅನ್ನುವ ಮಾತುಗಳಿವೆ. ಆದ್ರೆ ಅವರ ಲವ್ ಸ್ಟೋರಿ ಮನೆಯಲ್ಲಿ ಗೊತ್ತಿರಲಿಲ್ಲ. ಕೆಲವು ಸ್ನೇಹಿತರ ಮೂಲಕ ತಮ್ಮ ತಂದೆ ತಾಯಿಯನ್ನ ಮನವೊಲಿಸಲು ಪ್ರಯತ್ನ ಪಟ್ಟಿದ್ದಾರೆ. ಮುಂದೆ ಅನಿತಾ ಕುಮಾರಸ್ವಾಮಿ ಮತ್ತು HD ಕುಮಾರಸ್ವಾಮಿಗೆ ನಿಖಿಲ್ ಕುಮಾರಸ್ವಾಮಿ ಸ್ನೇಹಿತರು ಮನವೊಲಿಸಲು ಸಕ್ಸಸ್ ಕೂಡ ಆಗುತ್ತಾರೆ. ಆಮೇಲೆ ಈ ವಿಚಾರವನ್ನ ಮಾಜಿ ಪ್ರಧಾನಿ ಮತ್ತು ನಿಖಿಲ್ ಗೌಡ ಅವರ ತಾತ ದೇವೇಗೌಡ ಅವರಿಗೆ ತಿಳಿಸಿದಾಗ ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಮುಂದೆ ಅವರ ಸಮ್ಮುಖದಲ್ಲಿಯೇ 2015 ಮೇ 20ರಂದು ನಿಶ್ಚಿತಾರ್ಥ ಕೂಡ ನೆರವೇರಿ ಹೋಗಿತ್ತು. ಇನ್ನೇನು ಕೆಲವೇ ತಿಂಗಳಲ್ಲಿ ಸ್ವಾತಿ ಗೌಡ ಮತ್ತು ನಿಖಿಲ್ ಕುಮಾರಸ್ವಾಮಿ ಮದುವೆಯಾಗಬೇಕಿತ್ತು. ಆದ್ರೆ ಕೆಲವು ಇಲ್ಲ ಸಲ್ಲದ ಕಾರಣಗಳಿಂದ ಇವರ ಮದುವೆ ಮುರಿದು ಬೀಳುತ್ತದೆ. ಮುಂದೆ ನಿಖಿಲ್ ಕುಮಾರಸ್ವಾಮಿ ಸಿನಿಮಾದಲ್ಲಿ ಬ್ಯುಸಿಯಾಗುತ್ತಾರೆ. ಈ ನಡುವೆ HD ದೇವೇಗೌಡ ಮತ್ತು ಅನಿತಾ ಕುಮಾರಸ್ವಾಮಿ ನಿಖಿಲ್ಗೋಸ್ಕರ ಒಳ್ಳೆಯ ಸುಂದರ ಹುಡುಗಿಯನ್ನ ಹುಡುಕುತ್ತಿರುತ್ತಾರೆ. ಇದಕ್ಕೆ ಕಾರಣ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಹಾಗೆ ಬಿಟ್ಟರೆ ಸಿನಿಮಾದಲ್ಲಿಯೇ ನಾಯಕಿಯರೊಂದಿಗೆ ಮದುವೆಯಾಗಬಹುದು ಅನ್ನುವ ಒಂದು ಹೆದರಿಕೆ. ಹೀಗಿರುವಾಗ ಒಂದು ಅದ್ದೂರಿ ಮದುವೆಯಲ್ಲಿ HD ದೇವೇಗೌಡ ಅವರ ಕಣ್ಣಿಗೆ ಬಿದ್ದಿದ್ದೇ ರೇವತಿ ಮಂಜುನಾಥ್. ಇವರು ವಿಜಯನಗರದ MLA ಹಾಗೂ ರಿಯಲ್ ಎಸ್ಟೇಟ್ ಕಿಂಗ್ ಲೇಔಟ್ ಕೃಷ್ಣಪ್ಪ ಅವರ ಅಣ್ಣನ ಮಗಳಾಗಿದ್ದಾಳೆ. ಮುಂದೆ HD ದೇವೇಗೌಡ, ಅನಿತಾ ಕುಮಾರಸ್ವಾಮಿ ಲೇಔಟ್ ಕೃಷ್ಣಪ್ಪ ಅವರ ಜೊತೆ ಮಾತನಾಡಿ ರೇವತಿ ಅವರ ತಂದೆ ಮಂಜುನಾಥ್ ಅವರನ್ನ ಮನವೊಲಿಸಿ ಮದುವೆಗೆ ಒಪ್ಪಿಸುತ್ತಾರೆ. ಮುಂದೆ ಫೆಬ್ರವರಿ 10, 2020ರಂದು ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ನಲ್ಲಿ M ಕೃಷ್ಣಪ್ಪ ಅವರ ಅಣ್ಣನ ಮಗಳು ರೇವತಿಯೊಡನೆ ನಿಖಿಲ್ ನಿಶ್ಚಿತಾರ್ಥ ನಡೆದು ಹೋಗುತ್ತದೆ. ಮುಂದೆ ಕೊರೋನಾ ಲಾಕ್ಡೌನ್ ಸಮಯದಲ್ಲಿಯೇ ಏಪ್ರಿಲ್ 17ನೇ ತಾರೀಕು 2020ರಂದು ರಾಮನಗರದ ಜನಪದ ಲೋಕದ ಬಳಿ ವಿವಾಹ ಕೂಡ ಸಿಂಪಲ್ ಆಗಿ ನಡೆದು ಹೋಗುತ್ತದೆ. ನಿಖಿಲ್ ಕುಮಾರಸ್ವಾಮಿ ಹಾಗೂ ರೇವತಿ ಅವರಿಗೆ ಒಬ್ಬ ಮಗನಿದ್ದಾನೆ. ರೇವತಿ ಅವರನ್ನ ಮೊದಲ ಬಾರಿಗೆ ನಿಖಿಲ್ ಗೌಡ ಅವರಿಗೆ ತೋರಿಸಿದಾಗ ತಕ್ಷಣಕ್ಕೆ ನಿಖಿಲ್ ಗೌಡ ಕೂಡ ಒಪ್ಪಿಕೊಂಡಿದ್ದಾರೆ. ಯಾಕಂದ್ರೆ ರೇವತಿ ಅಷ್ಟೊಂದು ಸುಂದರವಾಗಿದ್ದರು. ರೇವತಿ ನಿಖಿಲ್ ಗೌಡ ಅವರನ್ನ ಜಾಗ್ವಾರ್ ಚಿತ್ರದಲ್ಲಿ ಮೊದಲೇ ನೋಡಿದ್ದರು. ವಿಶೇಷ ಏನೆಂದರೆ ಈ ಮದುವೆಯ ಮೊದಲೇ ರೇವತಿ ಜಾಗ್ವಾರ್ ಚಿತ್ರವನ್ನ ಹಲವಾರು ಬಾರಿ ನೋಡಿ ನಿಖಿಲ್ ಅವರನ್ನ ಇಷ್ಟಪಟ್ಟಿದ್ದರಂತೆ. ರೇವತಿ ಕೂಡ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್. ಅವರು CA ಅನ್ನ ಮುಗಿಸಿದ್ದಾರೆ. ರೇವತಿ ಅವರ ನಿಜವಾದ ಹೆಸರು ರೀತು ಮಂಜುನಾಥ್. ಅವರನ್ನ ಮನೆಯಲ್ಲಿ ಎಲ್ಲರೂ ಪ್ರೀತು ಅಂತಾನೂ ಕರೆಯುತ್ತಾರೆ. ಆದ್ರೆ ಮದುವೆಯ ನಂತರ ಇವರ ಹೆಸರನ್ನ ರೇವತಿ ಅಂತ ಬದಲಾಯಿಸಲಾಗಿತ್ತು. ರೇವತಿ ಅವರಿಗೆ ಮಾಡೆಲಿಂಗ್ ಅಂದ್ರೆ ತುಂಬಾ ಇಷ್ಟವಂತೆ. ಆದ್ರೆ ಮದುವೆಯ ನಂತರ ಇದೆಲ್ಲ ಸಾಧ್ಯವಿಲ್ಲ ಅಂತ ಮುಂದೆ ಅವರು ಜ್ಯುವೆಲರಿ ಡಿಸೈನ್ ನಲ್ಲಿ ಕೋರ್ಸ್ ಕೂಡ ಮಾಡಿಕೊಂಡಿದ್ದಾರೆ ಹಾಗೂ ಹಲವಾರು ಬಿಸಿನೆಸ್ ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಸಿನಿಮಾದಲ್ಲಿಯೇ ಮುಂದುವರಿಯುವ ಮಹದಾಸೆ ಇತ್ತು ಮತ್ತು ಕುಮಾರಸ್ವಾಮಿಗೂ ಕೂಡ ಮಗ ರಾಜಕೀಯ ಬರುವುದು ಕೊಂಚ ಇಷ್ಟ ಇರಲಿಲ್ಲ. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ 2019ರಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ JDS ಅಭ್ಯರ್ಥಿಯಾಗಿ ಸುಮಲತಾ ವಿರುದ್ಧ ನಿಖಿಲ್ ಕಣಕ್ಕೆ ಇಳಿಯುತ್ತಾರೆ. ಈ ಒಂದು ಇಲೆಕ್ಷನ್ ಇಡೀ ದೇಶದಲ್ಲಿಯೇ ಗಮನವನ್ನ ಸೆಳೆದಿತ್ತು ಮತ್ತು ಹೆಚ್ಚು ಮೈಲೇಜ್ ಕೂಡ ಪಡೆದಿತ್ತು. ಸುಮಲತಾ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಮಂಡ್ಯ ಕ್ಷೇತ್ರದಿಂದ ಕಣಕ್ಕೆ ಇಳಿದಿದ್ದರು. ಆದರೆ ಇಲೆಕ್ಷನ್ ನಲ್ಲಿ ಕೆಲವು ಓಟುಗಳಿಂದ ಸುಮಲತಾ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಸೋಲನ್ನಪ್ಪುತ್ತಾರೆ. ಕೆಲವು ಇನ್ಸೈಡ್ ಮಾಹಿತಿಯ ಪ್ರಕಾರ ನಿಖಿಲ್ ಸೋಲಿಗೆ ನಿಖರವಾದ ಕಾರಣ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮಾಡಿದಂತಹ ಕುತಂತ್ರ ಮತ್ತು ಸುಮಲತಾ ಜೊತೆ ಇದ್ದಂತಹ ಅಡ್ಜಸ್ಟ್ಮೆಂಟ್ ರಾಜಕೀಯ ಎಂದು ಕೆಲವು ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡಿದ್ದಾರೆ. 2023ರಲ್ಲಿ ನಿಖಿಲ್ ಕುಮಾರಸ್ವಾಮಿ JDS ಭದ್ರಕೋಟೆ ರಾಮನಗರದಿಂದ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸುತ್ತಾರೆ. ಅಲ್ಲಿಯೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಸೋಲಾಗುತ್ತದೆ. ಹೀಗೆ ಸಾಲಾಗಿ ಚುನಾವಣೆಗಳಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಸೋಲಾಗಿತ್ತು. ಈ ಸಮಯದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯದಲ್ಲಿ ಮುಂದುವರಿಯಬೇಕು, ಬಿಸಿನೆಸ್ ನಲ್ಲಿ ಮುಂದುವರಿಯಬೇಕು ಅಥವಾ ಸಿನಿಮಾದಲ್ಲಿ ಮುಂದುವರಿಯಬೇಕು ಅನ್ನೋ ದ್ವಂದ್ವ ಅವರನ್ನು ಕಾಡುತ್ತಿತ್ತು. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಈ 3 ಕ್ಷೇತ್ರಗಳಲ್ಲಿಯೂ ಕೂಡ ಈಗಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಯಾವಾಗ ಏನು ಅದೇ ಯಾವಾಗೇನು ಅದೇ ನಿಮ್ಮ ಮದುವೆ ಯಾವಾಗ ಅಂತ ನಾನು ನಿಮ್ಮ ಮದುವೆ ನಾವು ನೋಡ್ಬೇಕು ಯಾವಾಗ? ನೀವು ಏನಂದ್ರಿ ಇವಾಗ ಪರ್ಸನಲ್ ಕ್ವಶನ್ ಅಂದ್ರಿ ಅಲ್ವಾ? ಮೈಕ್ ಬಿಟ್ಟು ಬಂದು ರೂಮ್ ಒಳಗೆ ಬನ್ನಿ ಕೇಳಿ ಯಾವಾಗ ಹೇಳ್ತೀನಿ. ಪ್ರಜ್ವಲ್ ರೇವಣ್ಣ ಮಾಜಿ ಪ್ರಧಾನಿ ಮಣ್ಣಿನ ಮಗ ದೇವೇಗೌಡರ 2ನೇ ಸುಪುತ್ರ HD ರೇವಣ್ಣ ಹಾಗೂ ಭವಾನಿ ರೇವಣ್ಣ ಅವರ ಮುದ್ದಿನ 2ನೇ ಮಗ. ಪ್ರಜ್ವಲ್ ರೇವಣ್ಣ ಹುಟ್ಟಿದ್ದು ಆಗಸ್ಟ್ 5ನೇ ತಾರೀಕು 1990 ಹಾಸನ ಜಿಲ್ಲೆಯ ಹೊಳೆ ನರಸಿಂಹಪುರದಲ್ಲಿ.
ಪ್ರಜ್ವಲ್ ಜನಿಸಿದಾಗ ಅವರ ತಾತ ಎಚ್ ಡಿ ದೇವೇಗೌಡ ಆಗಲೇ ದೇಶದಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿಯಾಗಿದ್ದರು. ಆ ಸಮಯದಲ್ಲಿ ಅವರ ತಂದೆ ಎಚ್ ಡಿ ರೇವಣ್ಣ ಇನ್ನೂ ಶಾಸಕರಾಗಿರಲಿಲ್ಲ. ಬದಲಾಗಿ ಅವರಿದ್ದ ಜಮೀನನ್ನ ಮಾಡಿಕೊಂಡು ಹಾಗೂ ಕೆಲವೊಂದು ಚಿಕ್ಕ ಪುಟ್ಟ ವ್ಯವಹಾರ ಮಾಡಿಕೊಂಡು ಹೊಳೆನರಸೀಪುರದಲ್ಲಿ ಜೀವನವನ್ನ ನಡೆಸುತ್ತಿದ್ದರು. ಅದು 1994 ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಕೇವಲ 4 ವರ್ಷ ಇದ್ದಾಗ ಮೊಟ್ಟ ಮೊದಲ ಬಾರಿಗೆ ಹೊಳೆನರಸೀಪುರ ಕ್ಷೇತ್ರದಿಂದ ರೇವಣ್ಣ ಎಂಎಲ್ಎ ಆಗಿ ಆಯ್ಕೆಯಾಗುತ್ತಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ. ಅವನೇ ಸೂರಜ್ ರೇವಣ್ಣ. ಅಣ್ಣನಿಗೂ ತಮ್ಮನಿಗೂ 2 ವರ್ಷ ಅಂತರವಿದೆ. ಚಿಕ್ಕವರಿದ್ದಾಗ ಪ್ರಜ್ವಲ್ ರೇವಣ್ಣ ಅವರನ್ನ ಎಲ್ಲರೂ ಚಿನ್ನು ಅಂತ ಮನೆಯಲ್ಲಿ ಕರೆಯುತ್ತಿದ್ದರಂತೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ತುಂಬಾ ಮುದ್ದಾಗಿ ಇದ್ದರು ಎಂದು ಅವರ ಕುಟುಂಬಸ್ಥರು ಹೇಳುತ್ತಾರೆ. ಚಿಕ್ಕವರಿದ್ದಾಗಲೇ ತುಂಬಾ ಚೂಟಿಯಾಗಿದ್ದ ಅವರು ಬಿಟ್ಟು ಬಿಡದೆ ಪಟಪಟ ಅಂತ ಮಾತನಾಡುತ್ತಿದ್ದರು ಎಂದು ಅವರ ನಿಕಟವರ್ತಿಗಳು ಹೇಳುತ್ತಾರೆ. ಚಿಕ್ಕವರಿದ್ದಾಗ ಪ್ರಜ್ವಲ್ ರೇವಣ್ಣ ಅವರನ್ನ ಯಾರಾದರೂ ಕೇಳಿದರೆ ನೀನು ದೊಡ್ಡವನಾದ ಮೇಲೆ ಏನು ಆಗುತ್ತಿ ಅಂತ ಕೇಳಿದರೆ ನಾನು ಸಿನಿಮಾದಲ್ಲಿ ಹೀರೋ ಆಗ್ತೀನಿ ಅಂತ ಹೇಳುತ್ತಿದ್ದರಂತೆ. ಹೌದು, ಅಷ್ಟೊಂದು ಪ್ರೀತಿ ಅವರಿಗೆ ಚಿಕ್ಕಂದಿನಿಂದಲೇ ಸಿನಿಮಾ ಮೇಲೆ ಇತ್ತು. ಇರಬಹುದು, ಯಾಕಂದ್ರೆ ಅವರ ಚಿಕ್ಕಪ್ಪ ಕುಮಾರಸ್ವಾಮಿಗೂ ಕೂಡ ಸಿನಿಮಾಗಳ ಮೇಲೆ ಅತಿಯಾದ ಪ್ರೇಮವಿತ್ತು. ಇದೇ ಕಾರಣ ಅವರು ಮುಂದೆ ಸಿನಿಮಾ ಪ್ರೊಡ್ಯೂಸರ್ ಆಗಿ ಕನ್ನಡದ ಸಿನಿಮಾಗಳನ್ನು ಮಾಡಿದ್ದು ನಿಮಗೆಲ್ಲ ಗೊತ್ತಿರುವ ವಿಷಯವೇ. ಹಾಗೆಯೇ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಕೂಡ ಹೀರೋ ಆಗಿರೋದು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಪ್ರಜ್ವಲ್ ರೇವಣ್ಣ ತಮ್ಮ ಪ್ರಾಥಮಿಕ ಶಾಲೆಯನ್ನ ಹಾಸನದಲ್ಲಿ ಮುಗಿಸುತ್ತಾರೆ. ಮುಂದೆ ಅವರು ಇಂಜಿನಿಯರಿಂಗ್ ಮಾಡುವಗೋಸ್ಕರ ಬೆಂಗಳೂರನ್ನ ಸೇರುತ್ತಾರೆ. ಬೆಂಗಳೂರಿನ ದಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿಯನ್ನ ಕೂಡ ಪಡೆಯುತ್ತಾರೆ. ಕಾಲೇಜು ಓದುವಾಗಲೇ ಅವರ ನೆಚ್ಚಿನ ಹೀರೋಯಿನ್ ರಾಧಿಕಾ ಆಗಿದ್ದರು. ಅವರ ಗೆಳೆಯರು ಅವರು ನಟಿಸಿದ ಎಲ್ಲಾ ಸಿನಿಮಾಗಳನ್ನ ಅವರು ಕನಿಷ್ಠ ಪಕ್ಷ 2-3 ಬಾರಿ ನೋಡುತ್ತಿದ್ದರಂತೆ ಎಂದು ಅವರು ಗೆಳೆಯರು ಹೇಳುತ್ತಾರೆ. ಎಷ್ಟೋ ಬಾರಿ ಅವರನ್ನ ಮೀಟ್ ಮಾಡಬೇಕೆಂದು ಕೂಡ ಬಯಸಿದ್ದರಂತೆ. ಹಾಗೆಯೇ ಅವರು ಮದುವೆ ಮಾಡಿಕೊಳ್ಳುವ ಹುಡುಗಿ ಹೇಗಿರಬೇಕೆಂದು ಕೇಳಿದರೆ ಅವರು ಅಪ್ಸರೆ ಆಗಿರಬೇಕು ಅಂತ ಹೇಳಿ ರಾಧಿಕಾ ಅವರ ಫೋಟೋವನ್ನ ತೋರಿಸುತ್ತಿದ್ದರಂತೆ. ಆದ್ರೆ ಕುಮಾರಸ್ವಾಮಿ ಹಾಗೂ ರಾಧಿಕಾ ಕರ್ಮಕಾಂಡ ಆದ ಮೇಲೆ ಅವರಿಗೆ ನಿಜಕ್ಕೂ ದೊಡ್ಡ ಆಘಾತ ಆಗಿತ್ತು ಎಂದು ಅವರ ನಿಕಟವರ್ತಿಗಳು ಹೇಳುತ್ತಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಸುದೀಪ್ ಅಂದ್ರೆ ನೆಚ್ಚಿನ ನಟನಂತೆ. ಹಾಗೆಯೇ ದರ್ಶನ್ ಸಿನಿಮಾಗಳನ್ನು ಕೂಡ ಅವರು ಇಷ್ಟಪಡುತ್ತಾರೆ. ಕೆಲವೊಮ್ಮೆ ಅವರ ಚಿಕ್ಕಪ್ಪನ ಹಾಗೆ ಅವರು ಕೂಡ ಸಿನಿಮಾ ಪ್ರೊಡ್ಯೂಸರ್ ಆಗಬೇಕೆನ್ನುವ ಮಹದಾಸೆ ಇತ್ತಂತೆ. ಆದರೆ ದೇವೇಗೌಡರ ಸಲಹೆ ಮೇರೆಗೆ ಓದಿನ ಕಡೆ ಗಮನ ಕೊಡಬೇಕೆಂದು ತಾಕೀತು ಮಾಡಿದಾಗ 2013ರಲ್ಲಿ ತಮ್ಮ ಇಂಜಿನಿಯರಿಂಗ್ ಪದವಿಯನ್ನ ಮುಗಿಸಿ ಅವರು ಆಸ್ಟ್ರೇಲಿಯಾಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಎಂಟೆಕ್ ಮಾಡಲು ಅಡ್ಮಿಷನ್ ಪಡೆಯುತ್ತಾರೆ. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ. ಆಸ್ಟ್ರೇಲಿಯಾದಲ್ಲಿ ಎಂಟೆಕ್ ಮಾಡುತ್ತಿರುವಾಗ ಅರ್ಧಕ್ಕೆ ಬಿಟ್ಟು ದಿಢೀರಂತ ಬೆಂಗಳೂರಿಗೆ ವಾಪಸ್ಸು ಆಗಿದ್ದರು. ಆದ್ರೆ ಅವರು ಈ ರೀತಿ ತಮ್ಮ ಉನ್ನತ ಶಿಕ್ಷಣವನ್ನು ಯಾಕೆ ಮೊಟಕುಗೊಳಿಸಿದರು, ಭಾರತಕ್ಕೆ ಯಾಕೆ ವಾಪಸ್ಸು ಬಂದರು ಅನ್ನುವುದು ರಹಸ್ಯವಾಗಿಯೇ ಇಡಲಾಗಿತ್ತು. ಆದರೆ ಕೆಲವು ಬಲ್ಲ ಮೂಲಗಳ ಪ್ರಕಾರ ಅವರು ಪ್ರೀತಿ ಮಾಡುತ್ತಿದ್ದ ಒಂದು ಹುಡುಗಿ ಕೈಕೊಟ್ಟಾಗ ಅವರು ರಾತ್ರಿ ಪಬ್ಬು ಬಾರುಗಳಲ್ಲಿ ಕುಡಿದು ಅಲೆದಾಡುತ್ತಿದ್ದರು ಎನ್ನುವ ಊಹಾಪೋಹಗಳು ಕೂಡ ಕೇಳಿ ಬಂದಿವೆ. ಆದರೆ ಇದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನುವುದು ಪ್ರಜ್ವಲ್ ರೇವಣ್ಣ ಅವರೇ ಹೇಳಬೇಕು. ಇನ್ನೊಂದು ಮೂಲದ ಪ್ರಕಾರ ಅವರನ್ನ ಯೂನಿವರ್ಸಿಟಿಯಿಂದಲೇ ತೆಗೆದುಹಾಕಲಾಗುತ್ತು ಎನ್ನುವ ಊಹಾಪೋಹಗಳು ಕೂಡ ಇವೆ. ಆದ್ರೆ ಆ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಅಷ್ಟೊಂದು ಪಾಪ್ಯುಲರ್ ಇಲ್ಲದ ಕಾರಣ ಮೀಡಿಯಾದಲ್ಲಿ ಇದು ಅಷ್ಟೊಂದು ಹೊರಗೆ ಬಂದಿರಲಿಲ್ಲ. ಕೊನೆಗೆ ಆಸ್ಟ್ರೇಲಿಯಾದಿಂದ 2014ರಲ್ಲಿ ವಾಪಸ್ ಆಗಿದ್ದ ಪ್ರಜ್ವಲ್ ರೇವಣ್ಣ ಆಗ ಲೋಕಸಭಾ ಚುನಾವಣೆ ಸಮಯ. ಹಾಸನದಿಂದ ದೇವೇಗೌಡರು ಸ್ಪರ್ಧಿಸಿದ್ದರು. ಇದೇ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ತಮ್ಮ ತಾತನ ಪರವಾಗಿ ಪ್ರಚಾರ ಮಾಡುತ್ತಿದ್ದರು. ಹೀಗೆ ರಾಜಕೀಯದಲ್ಲಿ ಧುಮುಕುವ ಅವರ ಆಸೆಯನ್ನ ವ್ಯಕ್ತಪಡಿಸಿದ್ದರು. ಮುಂದೆ ದೇವೇಗೌಡರು ಹಾಸನದಿಂದ ಲೋಕಸಭೆಯಲ್ಲಿ ಜಯಭೇರಿ ಆದ ನಂತರ 2015ರಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಅಧಿಕೃತವಾಗಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡಿಸುತ್ತಾರೆ ಹಾಗೂ ಹಾಸನ ಮತ್ತು ಹಾಸನ ಜಿಲ್ಲೆಯ ಜವಾಬ್ದಾರಿಯನ್ನ ತಮ್ಮ ಮೊಮ್ಮಗನಿಗೆ ವಹಿಸುತ್ತಾರೆ. ಈ ರೀತಿ ಪ್ರಜ್ವಲ್ ರೇವಣ್ಣ ಭರ್ಜರಿಯಾಗಿ ಹಾಸನದ ರಾಜಕೀಯಕ್ಕೆ ಧುಮುಕುತ್ತಾರೆ. ಇದರಿಂದ ದೇವೇಗೌಡರ 3ನೇ ತಲೆಮಾರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಹಾಗೆ ಆಗಿತ್ತು.
ಬ್ರಿಟಿಷ್ ಆಡಳಿತದ ಶೈಲಿಯನ್ನು ಅಭ್ಯಾಸ ಮಾಡಲು ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ನಿಂದ 2015ರಲ್ಲಿ ಆಯ್ಕೆಯಾದ ಭಾರತದ 10 ಯುವ ರಾಜಕಾರಣಿಗಳಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಸ್ಥಾನವನ್ನ ಪಡೆದಿದ್ದರು. ಇದೇ ಕಾರಣ ಅವರು ಇತರೆ ಯುವ ರಾಜಕಾರಣಿಗಳ ಜೊತೆ 1 ವಾರ ಕಾಲ ಇಂಗ್ಲೆಂಡ್ನಲ್ಲಿ ತರಬೇತಿಯನ್ನು ಕೂಡ ಪಡೆದಿದ್ದರು. 2017ರಲ್ಲಿ ಹೊಳೆನರಸೀಪುರ, ಬೇಲೂರು, ಸಕಲೇಶಪುರ, ಹಾಸನ ಹೀಗೆ ಕೆಲವು ಕ್ಷೇತ್ರಗಳಲ್ಲಿ ಓಡಾಡಿ ತಮ್ಮ ಛಾಪನ್ನ ಮೂಡಿಸಲು ಪ್ರಜ್ವಲ್ ರೇವಣ್ಣ ಪ್ರಯತ್ನ ಪಟ್ಟಿದ್ದರು. 2018ರಲ್ಲಿ MLA ಎಲೆಕ್ಷನ್ ನಲ್ಲಿ ಈ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಸ್ಪರ್ಧಿಸಬೇಕೆಂದು ಬಯಸಿದ್ದರು. ಆದರೆ ಆ ಸಮಯದಲ್ಲಿ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು. ಇದರಿಂದ ರೊಚ್ಚಿಗೆದ್ದ ಪ್ರಜ್ವಲ್ ರೇವಣ್ಣ ತಮ್ಮ ಚಿಕ್ಕಪ್ಪ ಕುಮಾರಸ್ವಾಮಿ ಹಾಗೂ ತಾತ HD ದೇವೇಗೌಡರ ಮೇಲೆ ಸಿಟ್ಟು ಹೊರಹಾಕಿದ್ದರು. JDS ಪಕ್ಷದಲ್ಲಿ ತಮಗೆ ಯಾವುದೇ ಸ್ಥಾನಮಾನ ಸಿಗದೆ ಸಿಟ್ಟಾಗಿದ್ದ ಪ್ರಜ್ವಲ್ಗೆ ಅವರ ತಾತ HD ದೇವೇಗೌಡ ಪಕ್ಷದ ಕಾರ್ಯಾಧ್ಯಕ್ಷರನ್ನಾಗಿ ಮಾಡುತ್ತಾರೆ. ಮುಂದೆ 2018ರಲ್ಲಿ ಪ್ರಜ್ವಲ್ ರೇವಣ್ಣ ತಾಯಿ ಭವಾನಿ ರೇವಣ್ಣ ಕೂಡ ರಾಜಕೀಯಕ್ಕೆ ಧುಮುಕಬೇಕೆಂದು ಬಯಸುತ್ತಾರೆ ಹಾಗೂ KR ನಗರ ಕ್ಷೇತ್ರದಿಂದ ಕಣಕ್ಕಿಳಿಯಬೇಕೆಂದು ಬಯಸುತ್ತಾರೆ. ಆದರೆ ಯಾವಾಗ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ನಿರಾಕರಿಸಿದರೂ ಕುಟುಂಬದಲ್ಲಿ ಭಯಂಕರ ಒಳಜಗಳ ಪ್ರಾರಂಭವಾಗುತ್ತದೆ. ಕೊನೆಗೆ ದೇವೇಗೌಡರೇ 2019ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರವನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟುಕೊಡುತ್ತಾರೆ. ಹೀಗೆ ಪ್ರಜ್ವಲ್ ರೇವಣ್ಣ ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಕಣಕ್ಕಿಳಿಯುತ್ತಾರೆ. ಭಾರಿ ಗೊಂದಲದ ನಡುವೆಯೂ ಕೂಡ ಪ್ರಜ್ವಲ್ ರೇವಣ್ಣ ಹಾಸನ ಕ್ಷೇತ್ರದಿಂದ ವಿಜಯದ ಪತಾಕೆಯನ್ನ ಹಾರಿಸುತ್ತಾರೆ. ಹೀಗೆ ಹಾಸನದ ಮೇಲೆ ತಮ್ಮ ಸಂಪೂರ್ಣ ಹತೋಟಿಯನ್ನ ಪಡೆದುಕೊಳ್ಳುತ್ತಾರೆ. ಒಂದು ಪತ್ರಿಕೆಗೆ ಕೊಟ್ಟ ಸಂದರ್ಶನದಲ್ಲಿ ಅವರ ನೆಚ್ಚಿನ ನಿರೂಪಕಿ ಆಂಕರ್ ಅನುಶ್ರೀ ಎಂದು ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮ ತುಂಬಾ ಇಷ್ಟವಂತೆ. ಅದರಲ್ಲಿ ಅವರಿಗೆ ಸೋನು ಗೌಡ ಅತ್ಯಂತ ಪ್ರಿಯವಾದ ಸ್ಪರ್ಧಿ ಎಂದು ಕೂಡ ಹೇಳಿಕೊಂಡಿದ್ದರು. ಹಾಗೆಯೇ ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾಗ ಒಂದು ದಿನ ಊಟವೇ ಮಾಡಿರಲಿಲ್ಲವಂತೆ. ಪುನೀತ್ ಅವರ ಸಾವಿನಿಂದ ಪ್ರಜ್ವಲ್ ರೇವಣ್ಣ ತುಂಬಾ ನೋವನ್ನ ಅನುಭವಿಸಿದ್ದರು ಎನ್ನುವ ಮಾತು ಅವರ ಗೆಳೆಯರ ಬಳಗದಿಂದ ಗೊತ್ತಾಗುತ್ತದೆ. ಈ ನಡುವೆ ಪ್ರಜ್ವಲ್ ರೇವಣ್ಣ ಅವರಿಗೆ ಹಲವಾರು ಮದುವೆಯ ಪ್ರಸ್ತಾಪಗಳು ಬಂದಿದ್ದವು. ಆದರೆ ಅವರು ಅಂದುಕೊಂಡ ಹಾಗೆ ಅವರ ಟೇಸ್ಟ್ ಪ್ರಕಾರ ಹಾಗೂ ಅವರ ಅಭಿರುಚಿ ಪ್ರಕಾರ ಅವರಿಗೆ ಹುಡುಗಿ ಸಿಗದೇ ಇದ್ದ ಕಾರಣ ಅವರು ಮದುವೆಯನ್ನ ಮುಂದೂಡಲಾಗಿತ್ತು ಎನ್ನುವ ಮಾಹಿತಿ ಇದೆ. ಇದೇ ಕಾರಣ ಪ್ರಜ್ವಲ್ ರೇವಣ್ಣ ಅವರ ಹೆಂಡತಿ ಯಾರು ಅನ್ನುವುದು ಕೂಡ ಈಗಲೂ ಕೂಡ ನಿಗೂಢವಾಗಿದೆ. ಆದರೆ ಈ ನಡುವೆ ಪೆನ್ ಡ್ರೈವ್ ನಲ್ಲಿ ಸಿಕ್ಕಂತಹ ಕೆಲವು ವಿಡಿಯೋಗಳು ಅವರ ಜೀವನದಲ್ಲಿ ಬಿರುಗಾಳಿಯನ್ನೇ ತಂದಿದ್ದವು. ಆಮೇಲೆ ಹಲವಾರು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಹೊರದೇಶದಲ್ಲಿ ಹೋಗಿ ಕುಳಿತಿದ್ದರು. ಅಲ್ಲಿಂದ ಮುಂದೇನಾಯಿತು, ಮುಂದೇನಾಗಲಿದೆ ಅನ್ನುವುದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.